ಇವತ್ತು ತಾವೆಲ್ಲ ಈ ಲಯನ್ಸ್ ಕ್ಲಬ್ಬಿನಲ್ಲಿ ಒಬ್ಬ ಸಮರ್ಥ ಯುವ ನಾಯಕರನ್ನ ಹಿಂದೂ ಸಮಾಜ ಶಾಸಕರಾಗಿ ಕಾಣಬೇಕು ಅಂತ ಹೇಳ್ತಕ್ಕಂಥ ಒಂದು ತುಡಿತದಿಂದ ತಾವೆಲ್ಲ ಈ ಆದಿತ್ಯವಾರದ ಬಿಡುವಿನಾದರೂ ಕೂಡ ನಿಮಗೆ ರಜೆ ಇದ್ರೂ ಕೂಡ ವಾರದ ಅನೇಕ ಒತ್ತಡದಲ್ಲಿ ತಾವು ರಿಲ್ಯಾಕ್ಸ್ ಮೂಡಲ್ಲಿ ಇದ್ರೂ ಕೂಡ ಇವತ್ತು ಪುತ್ತೂರಿನ ಸರ್ವತೋಮುಖ ಬೆಳವಣಿಗೆಗೆ ಸೂಕ್ಷ್ಮ ಪ್ರದೇಶ ಇರುವಂತಹ ಈ ಪುತ್ತೂರು ಪ್ರದೇಶದಲ್ಲಿ ಅರುಣಣ್ಣನಂತಹ ಒಬ್ಬ ಶ್ರೇಷ್ಠ ಸಮರ್ಥ ನಾಯಕರಾಗಿ ಶಾಸಕರಾಗಿ ಸಿಗಬೇಕು ಅಂತ ಹೇಳ್ತಕ್ಕಂತಹ ಒಂದು ಹಂಬಲದಿಂದ ಬಹುಶಃ ತಾವೆಲ್ಲ ಇವತ್ತು ಇಲ್ಲಿ ನಡೆದಿದ್ದೀರಾ. ಮತ್ತೆ ಅದಕ್ಕೆ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ನಾನು ಮೊದಲಾಗಿ ಸಲ್ಲಿಸ್ತೇನೆ. ಇವತ್ತಿನ ದಿವಸ ಈಗಾಗಲೇ ನಮ್ಮ ಅರುಣಣ್ಣ ಅವರು ಈ ಶಾಸಕ ಸ್ಥಾನದ ಚುನಾಯಿತ ಆಗಲಿಕ್ಕೆ ಅಭ್ಯರ್ಥಿ ಯಾರು ಆಗಬೇಕು ಅಂತ ಹೇಳ್ತಕ್ಕಂಥದ್ದನ್ನ ಬಿಜೆಪಿ ಕೋರ್ ಕಮಿಟಿ ಯಾವ ರೀತಿ ಆಯ್ಕೆ ಪ್ರಕ್ರಿಯೆಯನ್ನ ಮಾಡಿದ್ರು ಅಂತ ಹೇಳ್ತಕ್ಕಂಥದ್ದನ್ನ ಸೂಕ್ಷ್ಮವಾಗಿ ಅವರು ತಮ್ಮ ಮುಂದೆ ಬೆಳೆಸಿದ್ರು. ಅದರ ಬಗ್ಗೆ ನಾನು ಹೆಚ್ಚೇನೆ ಹೇಳಿ ಹೋಗಿಲ್ಲ. ತಮಗೆ ಎಲ್ಲರಿಗೂ ಈಗಾಗಲೇ ಬಹುಶಃ ಸುದ್ದಿ ಮಾಧ್ಯಮದಲ್ಲಿ ಮತ್ತೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಕುತಂತ್ರಗಳು ನಡೆದಿದೆ ಮತ್ತೆ ಅದಕ್ಕೆ ನಮ್ಮ ಉತ್ತರ ಏನಿರಬೇಕು, ಈ ಬಿಜೆಪಿ ಪಕ್ಷಕ್ಕೆ ಯಾಕೆ ಈ ರೀತಿಯ ಅವಸ್ಥೆ ಬಂತು ಅಂತ ಹೇಳ್ತಕ್ಕಂತಹ ಒಂದು ಹಲವು ವಿಚಾರಗಳನ್ನ ನಾನು ಕೂಡ ಮಂಡಿಸಿದ ಮುಂಚೂಣಿಯಲ್ಲಿ ನಾನಿದ್ದೇನೆ ಅಂತ ಹೇಳಿಕೆ ಬಹುಶಃ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಒಬ್ಬ ಪ್ರಜ್ಞಾವಂತ, ಒಬ್ಬ ವಿದ್ಯಾವಂತ, ಒಬ್ಬ ವೈದ್ಯನಾಗಿ ನಾನು ಸಮಾಜ ದಾರಿತತ್ವ ಒಂದು ಹಂತದಲ್ಲಿರುವಾಗ ಸಮಾಜಕ್ಕೆ ಕೆಟ್ಟ ಸಂದೇಶಗಳು ಆಯ್ಕೆ ಪ್ರಕ್ರಿಯೆ ಮೂಲಕ ಇರಬಹುದು ಅಥವಾ ಬೇರೆ ಬೇರೆ ಒಂದು ಚುನಾವಣೆಯ ಈ ಹಂತದಲ್ಲಿ ನಡೆದಿರ್ತಕ್ಕಂತಹ ನಾಟಕೀಯ ಬೆಳವಣಿಗೆಗಳಿರ್ಬೋದು, ಇವನ್ನ ಖಂಡಿತವಾಗಿ ನಾವು ಮೌನದಲ್ಲಿ ಕುಳಿತರೆ ಒಂದು ಹೇಳಿಕೆ ಇದೆ, ಯಾವತ್ತೂ ಕೂಡ ಪ್ರಜ್ಞಾವಂತರು ಮೌನದಲ್ಲಿದ್ದರೆ ಅಂದ್ರೆ ಯಾವುದೇ ಕೆಟ್ಟದನ್ನ ಸಹಿಸ್ತಾ ಕಣ್ಮುಚ್ಚಿ ಕುಳಿತಿದ್ರೆ ನಮಗೆ ಸಿಗುವಂತಹ ನಾಯಕ ಕೂಡ ಏನು ಮುಂದಿನ ದಿನಗಳಲ್ಲಿ ಒಳ್ಳೆಯ ನಾಯಕ ಸಿಗುವುದಿಲ್ಲ ಮತ್ತೆ ಸಮರ್ಥ ನಾಯಕ ಸಿಗುವುದಿಲ್ಲ ಅಂತ ಹೇಳ್ತಕ್ಕಂಥ ಹೇಳಿಕೆ. ಯಾವತ್ತು ಬಿಜೆಪಿ ಪಕ್ಷದಲ್ಲಿ ಮೋದಿ ಮತ್ತೆ ವಾಜಪೇಯಿ, ಅಡ್ವಾಣಿ ಇರುವುದು ಇಂತಹ ಹಲವು ಉನ್ನತ ಸ್ತರದ ನಾಯಕರುಗಳು ಹೇಳ್ತಕ್ಕಂಥ ಒಂದು ಮಾತಿದೆ. ಬಿಜೆಪಿ ಪಕ್ಷ ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರ ಒಂದು ಕನಸಿದೆ, ಒಂದು ಕಾರ್ಯಕರ್ತರ ಹಂಬಲ ಇದೆ, ಕಾರ್ಯಕರ್ತರ ಏನು ನಿಲುವಿದೆ ಅದಕ್ಕೆ ಸದಾ ಆ ಆಶಯಕ್ಕೆ ನೀಡಿರುವಂತಹ ಪಕ್ಷ ಇದ್ರೆ ಅದು ಬಿಜೆಪಿ ಪಕ್ಷ ಅಂತ ಹೇಳ್ತಕ್ಕಂಥ ಒಂದು ಹೇಳಿಕೆಯನ್ನ ಹಲವು ಬಾರಿ ಹಲವು ಸ್ಥಳಗಳಲ್ಲಿ ಹಲವು ಸಭೆಗಳಲ್ಲಿ ಅವರು ಹೇಳಿದ ನಿದರ್ಶನಗಳು ಈಗಾಗಲೇ ಬಂದಿದೆ. ಆದರೆ ಪುತ್ತೂರಿನಲ್ಲಿ ನಡೆದಂತಹ ವಿಚಾರವಿದೆ. ನಮ್ಮೆಲ್ಲ ಕಾರ್ಯಕರ್ತರ ಏನು ಭಾವನೆಗಳಿದೆ, ನಮ್ಮೆಲ್ಲ ಕಾರ್ಯಕರ್ತರ ಏನು ಆಶೆ ಇದೆ, ಈ ಪುತ್ತೂರಿಗೆ ಒಬ್ಬ ಸಮರ್ಥ ಯುವ ನಾಯಕ ಬೇಕು ಅಂತ ಹೇಳ್ತಕ್ಕಂಥದ್ದನ್ನ ಅದನ್ನೆಲ್ಲ ಒಂದು ಮೂಲೆಗುಂಪು ಮಾಡಿ ಯಾವುದೊಂದು ಸರ್ವೆ, ಇಂಟರ್ನಲ್ ಸರ್ವೆ ಅಂತ ಏನು ಮಾಡ್ತಾರೆ ಅದನ್ನು ಕೂಡ ಮೂಲೆಗುಂಪು ಮಾಡಿ ಕೆಲವು ಪಟ್ಟಭದ್ರ ನಾಯಕರುಗಳ ಸ್ವಹಿತಕ್ಕೋಸ್ಕರ ಇವತ್ತು ನಾವು ದೂರದ ಅಂದ್ರೆ ಪುತ್ತೂರಿನವರ ಅಲ್ಲದ ಒಬ್ಬ ಅಭ್ಯರ್ಥಿ ಈ ನಮ್ಮ ಪುತ್ತೂರಿಗೆ ಬಿಜೆಪಿ ಪಕ್ಷ ಆರಿಸಿರ್ತಕ್ಕಂತಹ ಒಂದು ಅಂಶ ನಮ್ಮ ಮುಂದೆ ಎಲ್ಲ ಇದೆ. ಬಹುಶಃ ಇವತ್ತು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹೇಳಿಕೆ ಬಂತು, ಅಧಿಕೃತ ಹೇಳಿಕೆ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕೆಂತ ಹೇಳಿದ್ರೆ ಇದನ್ನ ಅಧಿಕೃತ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಬಿಜೆಪಿ ಅಭ್ಯರ್ಥಿ ಆಶಂಕನ್ ಅವರ ಫೋಟೋ ಇದೆ. ಸೊ ಹಾಗಾಗಿ ಮತ್ತೆ ಇದರಲ್ಲಿ ಪ್ರಾರಂಭ ಆಗ್ತದೆ ಈ ಒಂದು ಸಂದೇಶ ಪ್ರಾರಂಭ ಆಗ್ತದೆ. ಪುತ್ತೂರಿನ ಪ್ರಿಯ ಮತದಾರ ಬಂಧುಗಳೇ, ಪ್ರಿಯ ಕಾರ್ಯಕರ್ತ ಬಂಧು, ಈಗಾಗಲೇ ತಮ್ಮ ಗಮನಕ್ಕೆ ಬಂದ ಹಾಗೆ ನೋಡಿ ಯಾವ ರೀತಿಯ ಶಬ್ದಗಳನ್ನು ಅವರು ಯೂಸ್ ಮಾಡ್ತಾರೆ, ಯಾವ ರೀತಿ ಕುತಂತ್ರಗಳನ್ನು ಅವರು ಹೇಳಿದ್ದಾರೆ, ಯಾವ ರೀತಿ ನಮ್ಮ ಮನಸ್ಸನ್ನ ನಮ್ಮ ಮನಸ್ಸಿನ ಭಾವನೆಗಳನ್ನ ಅವ್ರಿಗೆ ಕದಡಿ ನಮ್ಮ ದಾರಿ ತಪ್ಪಿಸಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳೋದನ್ನ ನಾನು ನಿಮ್ಮೊಂದಿಗೆ ಹೇಳ್ತಾ ಇದ್ದೇನೆ. ಈಗಾಗಲೇ ತಮ್ಮ ಗಮನಕ್ಕೆ ಬಂದ ಹಾಗೆ ತನ್ನ ಸ್ವಾರ್ಥ ಸಾಧನೆಗಳಲ್ಲಿ
ಹಿಂದುತ್ವವನ್ನು ತನ್ನ ಗುರಾಣಿಯಾಗಿ ಮಾಡಿಕೊಂಡರು. ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಲೇಬೇಕೆಂಬ ತನ್ನ ವಾಂಛೆಗೆ ಬೇರೆ ಬೇರೆ ಷಡ್ಯಂತ್ರಗಳನ್ನು ಮಾಡುತ್ತಿರುವ ಪಕ್ಷೇತರ ಬಂಡಾಯ ಅಭ್ಯರ್ಥಿ ಹಾಗೂ ಅತೃಪ್ತ ಅವಕಾಶವಾದಿ ಇದನ್ನ ಹೈಲೈಟ್ ಮಾಡಿ ಹೇಳಿದ್ದಾರೆ. ನಾವಿವತ್ತು ಎಲೆತಟ್ಟಿ ಹೇಳ್ತಾ ಇದ್ದೇವೆ, ಈ ಬಂಡವಂತೆ ಏನು ಅತೃಪ್ತ ಅವಕಾಶವಾದಿ ಅಂತ ಏನು ಕರೀತಾ ಇದ್ದಾರೆ ನಮ್ಮ ಅರುಣಣ್ಣನನ್ನ, ಇದು ಖಂಡಿತ ನಮ್ಮ ನಿಮ್ಮೆಲ್ಲರ ಮನೆ ಮಗನಿಗೆ ಮಾಡಿದಂತ ಅವಮಾನ. ಇದನ್ನು ನಾವು ಕಾರ್ಯಕರ್ತರು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ, ಈಗಾಗಲೇ ನಮ್ಮ ಡಾಕ್ಟರ್ ಸುರೇಶ್ ಪುತ್ರ ಹೇಳಿದಾಗೆ, ಮತ್ತೆ ನಾನು ನೋಡಿದಾಗೆ, ನೀವೆಲ್ಲರೂ ನೋಡಿದ ಹಾಗೆ, ಈ ಪುತ್ತೂರಿನ ಈ ಕ್ಷೇತ್ರದಲ್ಲಿ ಒಬ್ಬನೇ ಒಬ್ಬ ಹಿಂದುತ್ವ ನಾಯಕ ಹಿಂದೂ ಕಾರ್ಯಕರ್ತರಿಗೆ ನೋವುಂಟಾದಾಗ, ಹಿಂದುತ್ವಕ್ಕೆ ಪೆಟ್ಟಾದಾಗ, ಈ ಪುತ್ತೂರಿನಲ್ಲಿ ಅನೇಕ ಏನು ಅಮಾಯಕ ಹಿಂದೂ ಹೆಣ್ಣು ಮಕ್ಕಳಿಗೆ ತೊಂದರೆ ಆದಾಗ, ಅಥವಾ ನಮ್ಮ ಕಾರ್ಯಕರ್ತರು ಬಲಿಪಶುಗಳಾದಾಗ ಮುಂದೆ ಬಂದು ನಮ್ಮ ಸಮಾಜಕ್ಕೆ ನಾನಿದ್ದೇನೆ ನಿಮ್ಮ ನಾಯಕನಾಗಿ, ನಾನು ಈ ಹೋರಾಟದ ಮುಂಚೂಣಿಯಲ್ಲಿ ಅಂತ ನಿಂತು ಇಲ್ಲಿ ಈ ಕ್ಷೇತ್ರದಲ್ಲಿ ಹೋರಾಡಿರಬೇಕಾದ್ರೆ ಅದು ಯಾವುದೇ ಅವಕಾಶವಾದಿ ಅರುಣಣ್ಣ ಅಲ್ಲ ಅಂತ ಹೇಳ್ತಕ್ಕಂಥ ನಾನು ಹೇಳ್ತಾ ಇದ್ದೇನೆ. ಶಬ್ದಗಳನ್ನು ಉಪಯೋಗ ಮಾಡಬೇಕಾದ್ರೆ ಬಹುಶಃ ಯೋಚನೆ ಮಾಡದೆ ನಗೆ ಪಾಟಲಾಗದೆ ಈಡಾಗಬೇಕಾದ್ರೆ ಇಂತಹ ಶಬ್ದಗಳನ್ನ ಉಪಯೋಗಿಸಬೇಕಾಗ್ತದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಅರುಣಣ್ಣನ ಅತ್ಯಂತ ಆತ್ಮೀಯತೆಯಿಂದ ಹತ್ತಿರದಿಂದ ಬಂದಂತ ನಮಗೆ ನಿಮಗೆಲ್ಲರಿಗೂ ಕೂಡ ಈ ಹಿಂದೂ ಸಮಾಜಕ್ಕೆ ಹೋರಾಡಿದಂಥವರಿಗೆ ಈ ರೀತಿಯ ಕಟು ಶಬ್ದಗಳು, ಈ ರೀತಿ ನೀಚ ಶಬ್ದಗಳು ನಮಗೆ ನೋವುಂಟಾಗುತ್ತದೆ. ನಮ್ಮ ಮನೆಗಳಲ್ಲಿ ಇರ್ತಕ್ಕಂತಹ ಯುವಕರನ್ನ ಹಿಂದೂ ಒಂದು ಆಲೋಚನೆಗಳಿಗೆ ಒಂದು ತನ್ನ ಸರ್ವಸ್ವವನ್ನು ಬಲಿ ಕೊಟ್ಟಂತಹ ಕಾರ್ಯಕರ್ತನ ಕೇಳಿ, ಈ ಕಾರ್ಯಕರ್ತನ ಮನಸ್ಸಿನ ಭಾವನೆಗಳಿಗೆ ನಾನು ಆಗಾಗಲೇ ಹೇಳಿದೆ, ಮೋದಿ ಮತ್ತೆ ಏನೋ ಅಡ್ವಾಣಿ ಇರ್ಬೋದು, ವಾಜಪೇಯಿ ಇರ್ಬೋದು, ಅವ್ರು ಹೇಳಿದಂಥದ್ದು ಬಿಜೆಪಿ ಪಕ್ಷ ಕಾರ್ಯಕರ್ತರ ಭಾವನೆಗಳಿಗೆ, ಕಾರ್ಯಕರ್ತರ ಮನಸ್ಸಿಗೆ ನೋವು ಉಂಟು ಮಾಡದೆ ಕಾರ್ಯಕರ್ತರ ಯೋಚನೆಗಳಿಗೆ ಬೆಂಬಲ ಕೊಡ್ತಾ ಇರ್ತಕ್ಕಂಥ ಪಕ್ಷ ಇದೆ ಬಿಜೆಪಿ ಮಾತ್ರ ಅಂತ ಹೇಳ್ತಕ್ಕಂಥ ಈ ಪಕ್ಷದ ಅಧಿಕೃತ ಅಭ್ಯರ್ಥಿ ಯಾರಿದ್ದಾರೆ, ಆಶಾ ತಿಮ್ಮಪ್ಪ ಅವರು ಇವತ್ತು ಬಿಟ್ಟಿರ್ತಕ್ಕಂತಹ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರನ್ನ ನೋವುಂಟು ಮಾಡತಕ್ಕಂತಹ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅತೃಪ್ತ ಅವಕಾಶವಾದಿ ಅಂತ ಹೇಳ್ತಕ್ಕಂಥ ಒಂದು ಹಣೆಪಟ್ಟಿಯನ್ನು ಕೊಟ್ಟಿದ್ದಾರೆ. ಹಾಗೆ ಮುಂದೆ ಹೇಳ್ತಾರೆ, ವಿದ್ರೋಹಿ ಶಕ್ತಿಗಳು. ನೋಡಿ, ಈಗಾಗಲೇ ಪುತ್ತೂರಾಯರು ಹೇಳಿದರು, ನಮಗೆಲ್ಲ ಯಾವ ರೀತಿ ಹಣೆಪಟ್ಟಿಯನ್ನು ಕಟ್ತಾ ಇದ್ದಾರೆ. ನೀವು ಬಿಜೆಪಿ ಇದ್ರೆ ಮಾತ್ರ ರಾಷ್ಟ್ರಭಕ್ತಿಯುಳ್ಳವರು, ಬಿಜೆಪಿಯನ್ನು ಬಿಟ್ಟರೆ ನೀವು ರಾಷ್ಟ್ರದ್ರೋಹಿಗಳು. ಅದಕ್ಕೆ ಪೂರಕವಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ವಿದ್ರೋಹಿ ಶಕ್ತಿಗಳು. ನಾವು ನೀವೆಲ್ಲ ಈಗ ಗೊತ್ತಿರೋ ವಿದ್ರೋಹಿ ಶಕ್ತಿಗಳೇನು, ಒಂದು ಶಬ್ದಗಳನ್ನ ಉಪಯೋಗಿಸುವಾಗ ಅಕ್ಷರನ ಪೊಲೀಸರಿಗೆ ಬರ್ತದೆ ಅಂತ ಹೇಳುವ ಬುದ್ಧಿವಂತಿಕೆಯಿಂದ ಸುಮ್ಮನೆ ಪುಂಖಾನುಪುಂಖವಾಗಿ ಈ ರೀತಿ ಬರೆದರೆ ಅದೆಷ್ಟು ನೋವನ್ನ ಸಾಮಾನ್ಯ ಕಾರ್ಯಕರ್ತರಿಗೆ ಇರುತ್ತೆ ಅಂತ ಹೇಳ್ತಕ್ಕಂಥದ್ದನ್ನ ಈ ಸಭೆಯಲ್ಲಿ ನಿಮ್ಮ ಭಾವನೆಗಳನ್ನ ನಾನು ಮುಂದೆ ಹೇಳ್ತಾ ಇದ್ದೇನೆ. ಬಂಧುಗಳೇ, ಇಲ್ಲಿ ಮತ್ತು ಮುಂದುವರಿತಾರೆ ಅವರು. ಏನಂದ್ರೆ, ವಿದ್ರೋಹಿ ಶಕ್ತಿಗಳು ವಿವಿಧ ಕುಟಿಲ ತಂತ್ರಗಳನ್ನ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಒಂದು ವೇಳೆ ಕುಟಿಲ ತಂತ್ರಗಳನ್ನ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನ ನಾವು ನೀವೆಲ್ಲ ಸ್ವಲ್ಪ ಕಣ್ಣು ಬಿಟ್ಟು ಸ್ವಲ್ಪ ಕಿವಿಯಾಗಲಿಸಿ ಸ್ವಲ್ಪ ಪುತ್ತೂರು ಸಮಾಜದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಯನ್ನು ನೋಡಿದ್ರೆ ಗೊತ್ತಾಗ್ತದೆ ಯಾರು ಮಾಡ್ತಾ ಇದ್ದಾರೆ. ನಮ್ಮ ಅರುಣಣ್ಣ ಅನೇಕ ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವ, ಅನೇಕ ದೇವಸ್ಥಾನಗಳ ಅಭಿವೃದ್ಧಿಯನ್ನ ಮಾಡಿ ಅಲ್ಲಿ ಸುತ್ತಮುತ್ತಲಿನ ಅನೇಕ ಭಗವದ್ಭಕ್ತರ ಭಾವನೆಗಳಿಗೆ ಒಂದು ಬೆಲೆ ಕೊಟ್ಟು ಹಿಂದೂ ಸಮಾಜಕ್ಕೆ ಪೂರಕವಾದಂತಹ ಕೆಲಸ ಕಳೆದ 25-30 ವರ್ಷಗಳಿಂದ ಮಾಡ್ತಾ ಇದ್ರೆ, ಇವರು ಹೇಳ್ತಾರೆ, ಕುಟಿಲ ತಂತ್ರಗಳನ್ನು ಪೂರೈಸತಕ್ಕಂತಹ ಈ ಆಶಾ ತಿಮ್ಮಪ್ಪ ಮತ್ತೆ ಟೀಮ್ ಏನಿದೆ, ಅವರ ಪ್ರಚಾರ ಟೀಮ್ ಏನಿದೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮನೆಗೆ ಹೋಗಿ ನಾನೊಬ್ಬನೇ ಸಾಕಿದ್ದೆ, ನನ್ನ ಮನೆಯಲ್ಲೇ ಹೇಳಿದಂತಹ ವಿಷಯವಿದೆ. ಇವರು ದೇವಸ್ಥಾನದ ದುಡ್ಡು ತೆಗೆದುಕೊಂಡು ಹೋದವರು, ದೇವಸ್ಥಾನದಲ್ಲಿ ಲೆಕ್ಕ ಕೊಡದವರು ಅಂತ ಹೇಳ್ತಕ್ಕಂಥ ವಿಷಯಗಳನ್ನು ಬಹುಶಃ ಈ ಕ್ಷೇತ್ರದ ಒಡೆಯ ಮಹಾಲಿಂಗೇಶ್ವರ ಇರಬಹುದು, ಅದು ಮೃತ್ಯುಂಜಯ ದೇವಸ್ಥಾನದ
ಒಳ್ಳೆಯ ಮುಂಡೂರು ಮುತ್ತಿಗೆ ದೇವರು ಇರ್ಬೋದು, ಅಥವಾ ನಾವು ನಂಬಿ ಬಂದಂತಹ ಕುಲದೇವರುಗಳು ಇರ್ಬೋದು, ಇವರಿಗೆ ತಕ್ಕುದಾದ ಒಂದು ಪಾಠವನ್ನ ಬಹುಶಃ ನಾವು ನೀವುಗಳೆಲ್ಲ ಈ ಹತ್ರ ಒಂದು ಮತದಾನದ ಒಂದು ಸಮಯದಂದು ಬಹುಶಃ ಇವರ ಈ ಕುಟಿಲ ತಂತ್ರಗಳಿಗೆ ಅವರು ಹೇಳ್ತಾ ಇದ್ದಾರೆ. ಬಹುಶಃ ನನಗೆ ಇನ್ನೊಂದು ನಮ್ಮ ತಂದೆ ಹೇಳ್ತಿದ್ದಾರೆ ನೆನಪದೆ, ಯುಧಿಷ್ಠಿರ ನಿಮಗೆ ಮಹಾಭಾರತದಲ್ಲಿ ನೀನು ಯಾರ ಕೆಟ್ಟವರನ್ನ ಹುಡುಗು ಸಮಾಜದಲ್ಲಿ ಅಂತ ಹೇಳಿ ಒಂದು ಅವರ ಗುರುಗಳು ಹೇಳಿದಂತೆ ಯುಧಿಷ್ಠಿರನಿಗೆ, ಯಾರು ಕೆಟ್ಟವರು ಅಥವಾ ಅಸತ್ಯ ಹೇಳುವುದು ನೀನು ಹುಡುಕುವುದು ಯುಧಿಷ್ಠಿರನಿಗೆ ಹೇಳಿದ. ಅಂತ ಸಂದರ್ಭದಲ್ಲಿ ಯುಧಿಷ್ಠಿರನಿಗೆ ಬಹಳ ಕಷ್ಟ ಆಯಿತಂತೆ. ಯಾವ ವ್ಯಕ್ತಿ ಕೂಡ ಅದರಲ್ಲಿ ಅಸತ್ಯವನ್ನು ನುಡಿಯುವ ಮತ್ತೆ ಕೆಟ್ಟವನ್ನು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಅವನು ನನಗೆ ಎಲ್ಲದರಲ್ಲೂ ಒಂದು ಒಳ್ಳೆಯ ಗುಣವನ್ನು ನಾನು ಕಾಣ್ತಾ ಇದೆ, ಎಲ್ಲರಲ್ಲೂ ಕೂಡ ನಾನು ಸತ್ಯವನ್ನೇ ಕಾಣ್ತಾ ಇದ್ದೇನೆ ಅಂತ ಹೇಳಿ ತನ್ನ ಗುರುವಿಗೆ ಬಂದು ಬರೆದಿರಿಸಿದ್ರೆ, ಅದೇ ಒಂದು ಏನು ಎಕ್ಸರ್ಸೈಸ್ ಅನ್ನ ದುರ್ಯೋಧನಿಗೆ ಕೊಟ್ಟಾಗ ದುರ್ಯೋಧನ ಕೆಟ್ಟವರ ಸಂತತಿಯ ಒಂದು ಲಿಸ್ಟನ್ನೇ ಅವನು ಕೊಡ್ತಾನೆ. ಯಾಕಂದ್ರೆ ಆ ತಾನೇ ಕೆಟ್ಟವರು, ಅದೇನೋ ಹೇಳ್ತಾರಲ್ಲ ಹೀಗೆ ರಾಮಾಯಣ ಹೇಳಿದವರಿಗೆ ಲೋಕವೆಲ್ಲ ಹಳದಿ ಕೇಳ್ತಾನೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಯಾರು ಪಟ್ಟಭದ್ರ ಹಿತಾಸಕ್ತಿಗಳಿಂದ ತಮ್ಮ ಸ್ವಜನ ಪಕ್ಷಪಾತವನ್ನು ಬೇಯಿಸಿಕೊಳ್ಳಲಿಕ್ಕೆ ನಮ್ಮ ಅರುಣನಂತಹ ಒಬ್ಬ ಸಮರ್ಥ ಯುವ ನಾಯಕರಿಗೆ ಅನ್ಯಾಯವನ್ನು ಮಾಡಿದ್ದಾರೋ, ಅಂತ ಅನ್ಯಾಯವನ್ನು ಮಾಡಿರ್ತಕ್ಕಂತಹ ಕುಟಿಲ ಒಂದು ಮನಸ್ಸಿನ ಕುಬುದ್ಧಿಯ ಏನು ವ್ಯಕ್ತಿಗಳಿಗೆ ಈ ಬಹುಶಃ ತಾವು ಮಾಡಿದಂತೆ ಇನ್ನೊಂದು ತನ್ನಂತೆ ಇನ್ನೊಂದು ಅಂತ ಹೇಳ್ತಕ್ಕಂಥ ಯೋಚನೆಗಳು ಈ ಬರಬಹುದು. ಹಾಗಾಗಿ ಬಹುಶಃ ಈ ಶಬ್ದಗಳನ್ನ ಅವರು ತಮ್ಮ MMS ಅಲ್ಲಿ ಬಳಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ನಮಗೆ ನಿಮ್ಗೆಲ್ಲರಿಗೂ ಗೊತ್ತು ಯಾರು ಕುತಂತ್ರವನ್ನು ಮಾಡ್ತಾರೆ, ಯಾರು ಕುಟಿಲ ತಂತ್ರವಾದಿಗಳು ಅಂತ ಹೇಳ್ತಕ್ಕಂಥದ್ದನ್ನ ನಮ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆ ಗೊತ್ತಿರೋದ್ರಿಂದನೇ ಇವತ್ತು ಆದಿತ್ಯವಾರ ದಿನದಂದು ಪರಿವಾರ ತಂಡದ ಇಷ್ಟೊಂದು ಸಂಖ್ಯೆಯ ಜನಗಳು ಇದ್ದೀರಿ ಅಂತ ನಾನು ಹೇಳ್ತಾ ಇದ್ದೀನಿ, ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಇನ್ನೂ ಒಂದು ವಿಚಿತ್ರವಾದ ಸಮೀಕ್ಷೆಯನ್ನು ನಿಮ್ಮ ಮನಸ್ಸನ್ನ ಕೆಡಿಸಲಿಕ್ಕೆ ಅವರು ಹೇಳ್ತಾ ಇದ್ದಾರೆ. ಮನೆಗೆ ಹೋಗಿ ಅಪಪ್ರಚಾರಗಳನ್ನು ಮಾಡುವ ಒಂದು ಸರಣಿಗಳು ನಡೀತಾ ಇದೆ. ಒಂದು ಅರುಣಣ್ಣನ ಒಂದು ವ್ಯಕ್ತಿತ್ವದ ಬಗ್ಗೆ, ಅರುಣಣ್ಣ ಹಿಂದೂ ಸಮಾಜಕ್ಕೆ ಏನೂ ಕೆಲಸ ಮಾಡಲಿಲ್ಲ, ಕೇವಲ ಭಾಷಣ ಮಾಡಿದ್ರೆ ಮುಗಿಗೆ ಅಂತ ಹೇಳ್ತಕ್ಕಂಥ ಒಬ್ಬ ಅತ್ಯಂತ ಹಿರಿಯ ನಾವು ಪುತ್ತೂರಿನಲ್ಲಿ ಎಲ್ಲ ಗೌರವಗಳಲ್ಲಿ ಇವತ್ತು ಪುತ್ತೂರಿನ ಎಲ್ಲ ಕಡೆಗಳಲ್ಲಿ ಸಮೀಕ್ಷೆಗಳಲ್ಲಿ ಅರುಣಣ್ಣನಿಗೆ ಸಿಗ್ತಾ ಇರತಕ್ಕಂಥ ಈ ಅಭೂತಪೂರ್ವವಾದ ಬೆಂಬಲ ಕೇವಲ ಭಾಷಣಕ್ಕೆ ಸೀಮಿತವಾಗಿದೆ. ಆದ ಕಾರಣ ಅನೇಕ ವರ್ಷಗಳಲ್ಲಿ ತನ್ನ ಇಡೀ ಜೀವನವನ್ನು ನಿಸ್ವಾರ್ಥವಾಗಿ ಹಿಂದುತ್ವಕ್ಕೋಸ್ಕರ ಏನು ಸಲ್ಲಿಸಿದ್ದಾರೋ, ಬಹುಶಃ ಅದಕ್ಕೋಸ್ಕರ ಇವತ್ತು ಪುತ್ತೂರಿನ ಪ್ರಬುದ್ಧ ಮತದಾರ ಬಂಧುಗಳು ಅವರಿಗೆ ಏನು ತಮ್ಮ ಘೋಷಣೆಯನ್ನು ಹಾಕ್ತಾ ಇದ್ದಾರೆ, ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಅದು ಬಹುಶಃ ಈ ಒಂದು ಕುಬುದ್ಧಿಯ ಏನು ಜನಗಳಿದ್ದಾರೆ, ಈ ಒಂದು ಕುತಂತ್ರವನ್ನ ಹಣಿತಾ ಇರತಕ್ಕಂಥ ಸ್ವಜನ ಪಕ್ಷಪಾತ ಬಿಜೆಪಿಯ ಲೀಡರ್ಗಳಿದ್ದಾರೆ, ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ವಿಷಯ ಬಂದದ್ದು. ಹಾಗೆ ಇನ್ನೊಂದು ಹಂತದಲ್ಲಿ ಪ್ರಶ್ನೆ ಕೇಳಿದರೆ, ನೀವು ಹಿಂದುತ್ವವಾದಿ ಆದರೆ ನೀವು ಎಮ್ಮೆಲ್ಯೆ ಆಗಬೇಕು ಅಂತಾನೆ ಇದೆಯಾ ಅಂತ ಹೇಳ್ತಕ್ಕಂಥ ಒಂದು ವ್ಯಂಗ್ಯದ ಮಾತುಗಳನ್ನ ಕೇಳ್ತಾರೆ. ನಾವು ಕೇಳ್ತಾ ಇದ್ದೇವೆ, ಹಿಂದುತ್ವದ ಯಾರು ಏನು ಕಾರ್ಯಕರ್ತರಿದ್ದೀವಿ, ಹಿಂದುತ್ವಕ್ಕೋಸ್ಕರ ಹೋರಾಡಿದ್ದಾರೆ ನಮ್ಮ ಅರುಣಣ್ಣ, ಅವರಿಗೆ ಆಮೇಲೆ ಆಗುವ ಅವಕಾಶಗಳು ಬಂದಾಗ ಅದನ್ನ ತಪ್ಪಿಸಿ ಈಗ ನೀವು MLA ಆದರೆ ಮಾತ್ರ ನೀವು ಹಿಂದೂ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯವೇ ಅಂತ ಹೇಳಿ ವ್ಯಂಗ್ಯವಾಗಿ ಉಳಿತಾ ಇದ್ದಾರಲ್ಲ. ನಾವು ಕೇಳ್ತಾ ಇದ್ದೇವೆ ನಿಮ್ಮ ಹತ್ರ, ನೀವು ಯಾವ ಹಿನ್ನೆಲೆಯಲ್ಲಿ, ನೀವು ಯಾವ ಒಂದು ದೃಷ್ಟಿಕೋನದಲ್ಲಿ ನಿಮ್ಮ ಅಭ್ಯರ್ಥಿಯನ್ನ ಈ ಪುತ್ತೂರಿನಲ್ಲಿ ನಿಲ್ಲಿಸಿದ್ದೀರಿ ಅಂತ ಹೇಳಿ ಇಷ್ಟಪಡ್ತೇನೆ. ಭಾರತೀಯ ಜನತಾ ಪಕ್ಷ ಅನೇಕ ದಶಕಗಳಿಂದ ಹಿಂದುತ್ವವನ್ನ ಪ್ರತಿಪಾದಿಸಿಕೊಂಡಂತಹ ಬಂದುಕೊಂಡಂತಹ ಒಂದು ರಾಷ್ಟ್ರೀಯ ಪಕ್ಷ. ಈ ರಾಷ್ಟ್ರೀಯ ಹಿಂದುತ್ವವಾದ ಪಕ್ಷ ಇವತ್ತು ನಿಲ್ಲಿಸಿರ್ತಕ್ಕಂತಹ ಏನು ಅಭ್ಯರ್ಥಿ ಇದ್ದಾರೆ, ಒಂದು ತಕ್ಕಡಿಯಲ್ಲಿ ಕೂಡಿ ನೋಡುವ ಬರ್ತದೆ. ಇಂತಹ ಒಂದು ತಕ್ಕಡಿಯಲ್ಲಿ ನಾವು ಒಂದು ಕಡೆ ಅರುಣಣ್ಣನ ನಿಲ್ಲಿಸೋಣ, ಇನ್ನೊಂದು ಕಡೆ ಆಶಾ ತಿಮ್ಮಪ್ಪರನ್ನ ನಿಲ್ಲಿಸೋಣ. ಇಲ್ಲಿ ಹಿಂದುತ್ವಕ್ಕೋಸ್ಕರ ಹೋರಾಡಿದಂತಹ, ಹಿಂದುತ್ವಕ್ಕೋಸ್ಕರ ತನ್ನ ಜೀವನ ಇಡೀ ಮುಡುಪಾಗಿಸಿದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಕೇಳಿದ್ರೆ ಅವರು ಹೇಳ್ತಾರೆ, ಬಂಧುಗಳೇ, ನಮ್ಮ ಕ್ಷೇತ್ರಕ್ಕೆ ಹಿಂದುತ್ವದ ಪ್ರಕಾರವಾಗಿ ಆಶಾ ತಿಮ್ಮಪ್ಪರವರಲ್ಲ, ನಮಗೆ ಅರುಣಣ್ಣನೇ ನಮ್ಮ ಪ್ರತಿನಿಧಿ ಅಂತ ಹೇಳ್ತಾರೆ ಅಂತ ಹೇಳೋದನ್ನ ನಾನು
ಮಾಧ್ಯಮದ ವಿಷಯಗಳನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರತಿ ಮನೆಗಳಲ್ಲಿ ಕೂಡ ಇದನ್ನೇ ಅವರು ಹೇಳ್ತಾ ಇರೋದು. ಮುಂದೆ ಹೇಳ್ತಾರೆ ಅವರು, ಸಮೀಕ್ಷೆಗಳ ಪ್ರಕಾರ ಪುತ್ತೂರಿನಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ನೇರ ಹಣಾಹಣಿ ಇದೆ. ಇದು ತಾವೇ ಹಣ ಕೊಟ್ಟು ತಾವೇ ಏನೋ ಅದಕ್ಕೆ ಸಮೀಕ್ಷೆಗಳಿಗೆ ಇತ್ತೀಚಿನ ಕಾಲದಲ್ಲಿ ಹಣವನ್ನು ವಿನಿಯೋಗಿಸಿ ತಮಗೆ ಬೇಕಾದಂತಹ ಏನು ಸಮೀಕ್ಷೆಗಳನ್ನ ಪಡೆದುಕೊಳ್ಳುತ್ತಿರತಕ್ಕಂತಹ ವ್ಯವಸ್ಥೆ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ಪ್ರಬುದ್ಧರ ನಾವು ನೀವೆಲ್ಲರೂ ಕಂಡುಕೊಂಡಿದ್ದೇವೆ. ಇದೀಗ ಅರುಣ ಹೇಳಿದಾಗೆ ಗುಪ್ತಚರ ಏನು ಮಾಹಿತಿ ಇದೆ, ಮತ್ತೆ ಗ್ರಾಮಗಳಲ್ಲಿ ನಮಗೆ ಸಿಗ್ತಾ ಇರತಕ್ಕಂಥ ಅಭೂತಪೂರ್ವವಾದ ಈ ಬೆಂಬಲವನ್ನ ಸಹಿಸಲಿಕ್ಕೆ ಸಾಧ್ಯವಾಗದೆ ಈ ರೀತಿಯಾದಂತಹ ಸಮೀಕ್ಷೆಗಳ ಮೂಲಕವಾದರೂ ನಮ್ಮ ಮನಸ್ಸನ್ನ ಕದಳಿಸಬೇಕು, ಮತ್ತೆ ನಮ್ಮ ಓಟಿನಲ್ಲಿ ಹಾಳಾಗ್ತದೆ ಹಿಂದುತ್ವದ ಓಟು ಅಂತ ಹೇಳ್ತಕ್ಕಂತಹ ಒಂದು ಸಣ್ಣ ನಮ್ಮಲ್ಲಿ ನಡಕ ಹುಟ್ಟಿಸಿದ್ರೆ ಸಾಕಲ್ಲ. ನಮ್ಮ ಬಂಧುಗಳೇ, ನಮ್ಮಲ್ಲಿ ಈ ಹಿಂದುತ್ವಕ್ಕೆ ಇರತಕ್ಕಂತಹ ಈ ಕಿಚ್ಚು, ಹಿಂದುತ್ವಕ್ಕೋಸ್ಕರ ನಾವೆಲ್ಲ ಹೋರಾಡ್ತಿರ್ತಕ್ಕಂತಹ ಈ ಭಾವನೆಗಳನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಮುಂದೆ ಅವರು ಹೇಳ್ತಾರೆ, ಪುತ್ತೂರಲ್ಲಿ ಏನೇ ಆಟವಾಡಿದರೂ ಗೆಲುವು ಮರೀಚಿಕೆ ಎಂದು ಸ್ಪಷ್ಟವಾಗಿರುವ ಬಂಡಾಯಗಾರರ ತಂಡ. ಇದನ್ನು ನಾನು ಅವರಿಗೆ ತಿಳಿಸಿ ಹೇಳ್ತಾ ಇದ್ದೇನೆ. ಬಿಜೆಪಿ ಪಕ್ಷದವರು ಪುತ್ತೂರಿನಲ್ಲಿ ಯಾವುದೇ ರೀತಿಯಾದಂತಹ ಏನು ಆಟಗಳನ್ನ, ಕುತಂತ್ರಗಳನ್ನ, ಕುಬುದ್ಧಿಗಳನ್ನ ಮತ್ತೆ ಅಪಪ್ರಚಾರಗಳನ್ನ ಮಾಡಿದರೂ ಕೂಡ ಯಾವುದೇ ಕನ್ನಡದಲ್ಲಿ ಒಂದು ಶಬ್ದ ಇದೆ, ತಿಪ್ಪರಲಾಗ ಅಂತ ಹೇಳಿ, ಯಾವ ರೀತಿ ತಿಪ್ಪರಲಾಗ ಹೊಡೆದ್ರು ಇವರು ಏನು ಈ ಒಂದು ಪುತ್ತೂರು ವಿಧಾನಸಭೆಯ ಈ ಕ್ಷಣದ ಚುನಾವಣೆಯಲ್ಲಿ ಗೆಲುವು ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಮನಗಂಡೆ ಈ ರೀತಿಯಾದಂತಹ ಕುತಂತ್ರಗಳನ್ನ ಅವರು ನಿಮ್ಮಗಳ ಮನಸ್ಸಿನ ಭಾವನೆಗಳನ್ನ ಕಲಿಸಲಿಕ್ಕೆ ಈ ಒಂದು ಮೀಡಿಯಾದವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಮುಂದೆ ಏನ್ ಹೇಳ್ತಾ ಇದ್ದಾರೆ ಅವರು, ಪಕ್ಷೇತರ ಅಭ್ಯರ್ಥಿ ಕಾಂಗ್ರೆಸ್ನ ಬಿ ಟೀಮ್ನಂತೆ ಕೆಲಸ ಮಾಡುತ್ತದೆ. ಬಂಧುಗಳೇ, ನಮ್ಮ ಅರುಣಣ್ಣನ ಒಂದು ಅಪಪ್ರಚಾರ, ಅರುಣನ ಬಗ್ಗೆ ನಡೀತಿರ್ತಕ್ಕಂತಹ ಅಪಪ್ರಚಾರ, ತೇಜೋವಧೆ, ಒಂದು ರೀತಿಯಾದಂತಹ ಅವಹೇಳನ ಈಗ ಮನೆಗಳಲ್ಲಿ ಮಾತ್ರ ಮಾಡ್ತಾ ಇರುವುದಲ್ಲದೆ ಈಗ ನೇರ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಬಂಧುಗಳೇ, ಏನು ಕಾಂಗ್ರೆಸ್ ಪಕ್ಷದ ಬಿ ಟೀಮ್ ಅಂತ ನಮ್ಮ ಕರೆಯುವಂತಹ ಕುಹಕ ಏನು ಮಾಡುವಂತಹ ದುಸ್ಸಾಹಸವನ್ನು ಅವರು ಮಾಡ್ತಾ ಇದ್ದಾರೆ. ಬಂಧುಗಳೇ, ನಾವು ಕಾಂಗ್ರೆಸ್ ಪಕ್ಷ ಮತ್ತೆ ನಮ್ಮ ಪಕ್ಷೇತರ ಅಭ್ಯರ್ಥಿ ಆದ ಅರುಣಣ್ಣ ಇವರ ಮಧ್ಯೆ ನೇರ ನಮಗೆ ಹೋರಾಟ ಇದೆ. ನಮ್ಮ ಹೋರಾಟ ಹಿಂದುತ್ವಕ್ಕೋಸ್ಕರ, ನಮ್ಮ ಹೋರಾಟ ಹಿಂದುತ್ವದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಮತ್ತೆ ನಮ್ಮ ಹೋರಾಟ ಪುತ್ತೂರಿನಲ್ಲಿ ಈಗಾಗಲೇ ಅರುಣಣ್ಣ ಹೇಳಿದಾಗೆ ಧರ್ಮದ ಆಧಾರದಲ್ಲಿ ನಾವು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷದಂತಹ ಅಧರ್ಮೀಯ ಕೆಲಸಗಳನ್ನು ಮಾಡ್ತಾ ಇರತಕ್ಕಂತಹ ಆ ಪಕ್ಷದ ವಿರುದ್ಧ ನಾವು ಅಧಿಕೃತ ಬೀಪಾರ್ಟಿನಂತೆ ಕೆಲಸ ಮಾಡತಕ್ಕಂತಹ ಒಂದು ಶೋಚನೀಯ ಪರಿಸ್ಥಿತಿ ನಮಗಂತೂ ಖಂಡಿತ ಇಲ್ಲ. ಬಹುಶಃ ಬಿಜೆಪಿ ಪಕ್ಷಕ್ಕೆ ಈ ಒಂದು ಹಂತದಲ್ಲಿ ಈ ಯೋಜನೆ ಕೂಡ ಬಂದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಬಹುಶಃ ಇಷ್ಟೊಂದು ಕೀಳು ಮಟ್ಟದ ಅಪಪ್ರಚಾರವನ್ನ ನಮ್ಮ ಅರುಣನ ಮೇಲೆ ಅವರು ಮಾಡ್ತಾ ಇದ್ದಾರೆ ಅಂತ ಆದ್ರೆ ಬಹುಶಃ ನಾವು ಇವುಗಳೆಲ್ಲ ಯೋಚನೆ ಮಾಡಬಹುದು. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಕ್ಕಂಥದ್ದ ಒಂದು ಹಿರಿಯರು ಹೇಳ್ತಕ್ಕಂಥ ಮಾತು ನನಗೆ ನೆನಪಾಗುತ್ತೆ. ಯಾವತ್ತು ವ್ಯಕ್ತಿ ಅಧಪತನಕ್ಕೆ ಇಳಿದಾಗ ತಾನೇನು ಏನಿದ್ರೂ ಕೂಡ ನಾವು ಗೆಲುವನ್ನು ಪಡೆಯಲಿಕ್ಕೆ ಸಾಧ್ಯವೇ ಇರತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹಲವು ದುಷ್ಕಾರ್ಯಗಳನ್ನು, ಹಲವು ಅಸತ್ಯಗಳನ್ನ ಆ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳುವ ಒಂದು ಹಂತಕ್ಕೆ ಬಿಜೆಪಿ ನಾಯಕರು ಹುಟ್ಟಿದ್ದಾರೆ ಅಂತ ಹೇಳೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ನಮ್ಮೆಲ್ಲರ ಒಂದೊಂದು ಓಟು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುತ್ತದೆ ಅವರು ಹೇಳ್ತಾ ಇರೋದು. ಅಂದ್ರೆ ನೀವು ಹಾಕಿರೋದು ಅರುಣನಿಗೆ ಹಾಕಿರೋ ಓಟು ಅದು ವೇಸ್ಟ್ ಆಗಿರ್ತದೆ. ಹೇಗಿದ್ದರೂ ಓಟ್ ಇರೋದು ಬಿಜೆಪಿ ಮತ್ತೆ ಕಾಂಗ್ರೆಸ್ ಬಗ್ಗೆ, ನೀವು ಹಾಕಿರೋ ಪಕ್ಷೇತರಿಗೆ ಹಾಕಿರೋ ಓಟ್ ಇದೆಯಲ್ಲ ಅದು ನಮ್ಮ ಪಕ್ಷದ ಓಟನ್ನು ನೀವು ಹೊಡಿತೀರಿ. ಹಾಗಾಗಿ ನಮ್ಮ ಪಕ್ಷ ದುರ್ಬಲತೆ ಕಾಂಗ್ರೆಸ್ ನೀವು ಅನುವು ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂತಹ ನಮ್ಮ ಮನಸ್ಸಿನ ಭಾವನೆಗಳನ್ನ ಕೆರಳಿಸುವಂತಹ ವಿಚಾರಗಳನ್ನ ನಮ್ಮನ್ನ ದುರ್ಬಲರಾಗಿ ಮಾಡಿಸುವಂತಹ ವಿಷಯವನ್ನು ಅವರು ಮಂಡಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ ಬಂಧುಗಳೇ, ಈ ವಿಚಾರವನ್ನು ಅವರು ಮಾತನ್ನು ಕೊಡಬೇಕು. ಪುತ್ತೂರಿನ
90% ಗಿಂತಲೂ ಹೆಚ್ಚು ಜನ ಅರುಣಾನಂದರಿಗೆ ಇದ್ದಾರೆ ಅಂತ ಹೇಳಿ ಗಂಟಾ ಘೋಷಣೆ ನಾನು ಹೇಳ್ತೇನೆ. ಅಂತ ಸಂದರ್ಭದಲ್ಲಿ ಯಾವುದೇ ಒಂದು ಈಕ್ವೇಷನ್ ನೀವು ಮುಂದೆ ತಗೊಳ್ಳಿ, 90% ಜನ ಹೇಳೋದನ್ನ 10% ಜನ ಕೇಳಬೇಕು, ಅಥವಾ 10% ಜನ ಹೇಳೋದನ್ನ 90% ಜನ ಕೇಳಬೇಕು. ಹಾಗಾಗಿ ನಾಳೆ ಏನಾದರೂ ಓಟಿನ ಒಂದು ವ್ಯತ್ಯಾಸದಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಆಯಿತು ಅಂತ ಹೇಳ್ತಕ್ಕಂಥ ಆಗದ ಸಾಧ್ಯನೇ ಇಲ್ಲ ಮನವೀಶ್ವರ ಈ ಕ್ಷೇತ್ರದಲ್ಲಿ. ಅಂತಹ ಸನ್ನಿವೇಶ ಆದರೆ ನೀವು ಯಾವ ಮತದಾರ ಬಂಧುಗಳು ನೀವು ಅರುಣನಿಗೆ ನಾವೆಲ್ಲ ಏನು ಓಟ್ ಹಾಕಿಲ್ಲ, ಯಾರು ಕೂಡ ಈ ಬಗ್ಗೆ ಹೊರತು ಅಗತ್ಯವೇ ಇಲ್ಲದಂತಹ ವಿಷಯ. ಯಾಕಂದ್ರೆ ಇದನ್ನ ಮಾಡಿದಂತಹ ದುಸ್ಸಾಹಸ, ಇದನ್ನ ಮಾಡಿದಂತಹ ಏನು ಅಪಪ್ರಚಾರಗಳ ಮೂಲಕ ಗೆಲ್ಲುವಂತಹ ಅಭ್ಯರ್ಥಿಯನ್ನ ಸೋಲಿಸಲಿಕ್ಕೆ ಪಣ ತೊಟ್ಟಿರ್ತಕ್ಕಂತಹ ಈ ಒಂದು ಕೆಲಸ ಬಿಜೆಪಿಯ ಯಾರು ಪ್ರಚಾರ ತಂಡ ಇದೆ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇನ್ನೇ 2 ದಿವಸಗಳಲ್ಲಿ ನಮ್ಮ ಮತದಾನ ನಮ್ಮನ್ನೆಲ್ಲ ಕಾಯ್ತಾ ಇದೆ. ಈ ಪುತ್ತೂರ ಜನತೆ ಅರುಣಣ್ಣನನ್ನ ಶಾಸಕರ ನೆಲೆಯಲ್ಲಿ ಈ ಅಧಿಕಾರವನ್ನು ತೆಗೆದುಕೊಳ್ಳುವಂತಹ ಒಂದು ಸುಸಂದರ್ಭಕ್ಕೆ ಒಂದು ಕಾಯ್ತಾ ಇದೆ. ಅಂತಹ ಸಂದರ್ಭಕ್ಕೆ ನೀವುಗಳೆಲ್ಲ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದಯೆಯಿಂದ ನಾವೆಲ್ಲ ಕಾಯುವಂತೆ ಆಗಲಿ. ನಮ್ಮೆಲ್ಲರ ಇಷ್ಟು ದಿವಸದ ಹೋರಾಟ ಇದು ಧರ್ಮದ ಹೋರಾಟ, ಅಧರ್ಮದ ವಿರುದ್ಧದ ಧರ್ಮದ ಹೋರಾಟ. ಈ ಅಧರ್ಮಕ್ಕೆ ಯಾವತ್ತೂ ಕೂಡ ಸೋಲಿದೆ, ಧರ್ಮಕ್ಕೆ ಗೆಲುವಿದೆ ಅಂತ ಹೇಳ್ತಕ್ಕಂಥದ್ದನ್ನು ನಮಗೆಲ್ಲರಿಗೂ ಮತ್ತೊಮ್ಮೆ ನೆನಪಿಸಿ ಎಲ್ಲ ಬಂಧುಗಳು ತಾವೆಲ್ಲರಿಗೆ ಸೇರಿದೆ. ಪ್ರತಿ ನಿಮ್ಮೆಲ್ಲರ ಮನೆಯ ಬಂಧುಗಳಲ್ಲಿ ಹಾಗೆ ನಿಮ್ಮೆಲ್ಲ ಮಿತ್ರರಿರ್ಬೋದು ಅವರಿಗೆಲ್ಲ ಇವತ್ತಿನ ಅರುಣಣ್ಣ ಹೇಳಿದಂತಹ ಮೆಸೇಜ್ ಅಥವಾ ನಾವು ನಿಮಗೆ ಕೊಟ್ಟಂತಹ ಮೆಸೇಜ್ ತಾವು ಮತ್ತಷ್ಟು ತಾವುಗಳು ಗಟ್ಟಿ ಮಾಡಿಕೊಂಡು ನಿಮ್ಮ ಬಂಧು ಮಿತ್ರರಲ್ಲಿ ಕೂಡ ಇದನ್ನ ಪ್ರಚಾರ ಮಾಡಿ ನಾವೆಲ್ಲರೂ ಕೂಡ ಅರುಣಣ್ಣನನ್ನ ಜಯಶಾಲಿಯಾಗಿ ಮಾಡೋಣ ಅಂತ ಹೇಳ್ತಾ ನಾವೆಲ್ಲರೂ ಒಟ್ಟಾಗಿ ಒಂದು ಘೋಷಣೆಯನ್ನು ಹಾಕೋಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಅರುಣಣ್ಣನಿಗೆ, ಅರುಣಣ್ಣನಿಗೆ. ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಹುಟ್ಟಿಲರವರನ್ನು ಹೆಚ್ಚು ಬಹುಮತದಿಂದ ಗೆಲ್ಲಿಸಿ ನಮ್ಮ ಸಮಾಜ ಕೇಳಿಕೊಳ್ಳಿ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.